ದೇವರು ನಮ್ಮನೆ ಒಲವು ಪರಿ ಸಂತೋಷದಿಂದಿರುವ ಕಾಲ. ಪರಮ ಭಕ್ತರಾದ ಭಾಗವತನನ್ನು ಹಾಡಿ ಹೊಗಳಿದರು. ಬಂದನು ದೇವರ ದೇವ ಬೆಂಬಿಡದೆ ಎನ್ನುವುದಕ್ಕಾಗವ. ಅದಲ್ಲವೇ ನನ್ನ ಈ ಅವತಾರದ ಉದ್ದೇಶ. ಅವತಾರ ದೇವತೆಯರ ಕಣ್ಣನಾಗಿದೆ. Bye.
ಬೇಕು. ಹೌದು, ಸ್ವಲ್ಪ ಬಿಗಿವಿನಿಂದಲೇ ಬಂದಿದ್ದೇನೆ. ಸ್ವಾಮಿ, ನಗುನಗುತ್ತಾ ಸಭೆಗೆ ಬಂದ ವಿಚಾರವನ್ನು ತಿಳಿಸುತ್ತಿದ್ದರೆ ನೀವು ಅದನ್ನು ಬಹಳ ಲಘುವಾಗಿ ತಗೊಳ್ಳುತ್ತಿದ್ದೀರಿ. ಅದಕ್ಕಾಗಿ ಮೃದುವಿನಿಂದ ತಂದಿದ್ದು. ಆದರೆ ಈಗ ಧೈರ್ಯ ಬಂತು. ಹೇಳಲೆ ರಮಣ, ಹೇಳಲೆ.
ಆದರೆ ಈಗ ಇರುವುದಕ್ಕೆ ನನ್ನ ಮಗ ಕೊಂದಿ ಹೋಗಿರುವುದಕ್ಕೆ ಕಾರಣವೇನು? ನಾನೇನು ಮಾಡಿದೆ? ಹೌದು ಸ್ವಾಮಿ, ನಾನು ನೀವೇನು ಮಾಡಲಿಲ್ಲ. ಆದರೂ ನಾನು ಇಲ್ಲಿಯ ತನಕ ಬಂದಿದ್ದೇನೆಂದರೆ ಅದಕ್ಕೆ ನೀವೇ ಕಾರಣ. ಸ್ವಾಮಿ, ದ್ವಾರಕೆಯಲ್ಲಿ ಹೆಣ್ಣು ಹೆತ್ತವರು ಬಂದು ದೂರನ್ನು ನೀಡಿದ್ದಾರೆ. ಹದಿಹರೆಯದ ಹುಡುಗಿಯರ ಜಡೆ ಹಿಡಿಯುವುದಂತೆ, ಅವರ ನೀರಿನ ಬಿಂದಿಗೆಗೆ ಕಲ್ಲು ಹೊಡೆಯುವುದಂತೆ. ಏನಿದು ಸ್ವಾಮಿ, ಹೀಗೆ ಮಾಡಿದರೆ ಹೇಗೆ? ಆ ಕೆಲಸವನ್ನೆಲ್ಲ ಬಿಟ್ಟು ನಾನು ಬಹಳ ಸಮಯವಾಯ್ತಲ್ಲ. ಹಾ ಹಾ ಹೌದು ಹೌದು, ನೀವು ಬಿಟ್ಟು ಬಹಳ ಸಮಯವಾಯಿತು ಅಂತಲೇ ನಾನು ಅವರಲ್ಲಿ ಹೇಳಿದೆ. ಆಗ ಅವರು ಹೇಳಿದ ಮಾತು, ಕೃಷ್ಣದೇವರಲ್ಲ, ಕೃಷ್ಣದೇವರ ಮಗ ಎಂದು. ಸ್ವಾಮಿ, ನಮ್ಮ ಮಗ ಮನ್ಮಥನನ್ನು ಹೀಗೆ ಬಿಟ್ಟರೆ ಹೇಗೆ ಸ್ವಾಮಿ? ಏನ್ ಮಾಡುವುದು? ಹೌದು, ಮಕ್ಕಳನ್ನು ಬೆಳೆಸಿ ದೊಡ್ಡವರನ್ನಾಗಿ ಮಾಡುವುದಷ್ಟೇ ತಂದೆ ತಾಯಿಯ ಹೊಣೆಯಾಗಿರುವುದಿಲ್ಲ. ಅದಕ್ಕಿಂತಲೂ ಹೆಚ್ಚಿನದು ಸಕಾಲದಲ್ಲಿ ಅವರಿಗೆ ವಿವಾಹ ರಚಿಸುವುದು ನಮ್ಮ ಕರ್ತವ್ಯವಲ್ಲವೇ? ಹೌದು ಹೌದು, ಸದಾ ಸದಾ ಲೋಕ ಕಲ್ಯಾಣ ಮಾಡುವ ಕೃಷ್ಣ ಸ್ವಲ್ಪ ಕುಟುಂಬದ ಬಗ್ಗೆ ಯೋಚಿಸುವುದು ಒಳಿತಲ್ಲವೇ? ಸರಿ. ಹಾ, ಈಗ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ನಾನೇನು ಹೇಳುವುದಂತ ಕೇಳುತ್ತೀರಾ? ನೀವು ಊರಿನಲ್ಲಿದ್ದವರಿಗೆಲ್ಲ ಮದುವೆ ಮಾಡಲಿಕ್ಕೆ ಯೋಚನೆ ಮಾಡುತ್ತೀರಾ. ಮನೆಯಲ್ಲಾಗಬೇಕಾದ ಮದುವೆ ಕಾರ್ಯವನ್ನು ಮರೆತಿದ್ದೀರಲ್ಲ. ಓ, ನನ್ನದು ಮುಗಿದಿದೆ. ಮಾಡಿದ್ರೆ ಮತ್ತೆ ಸ್ವಾಮಿ, ನಾನು ನಿಮ್ಮ ಮದುವೆಯ ಬಗ್ಗೆ ಮಾತನಾಡಿದ್ರಲ್ಲ, ನಿಮ್ಮ ಮದುವೆಯ ವಿಷಯವೇ ಇಲ್ಲ ಇಲ್ಲ. ನಮ್ಮ ಮಗನ ಮದುವೆಯ ವಿಷಯ ಮಾತನಾಡಿದ್ದು. ನಮ್ಮ ಮನೆಯಲ್ಲಾಗಬೇಕಾದ ಒಂದು ಕಲ್ಯಾಣ ಕಾರ್ಯವನ್ನು ನೀವು ಮರೆತಿದ್ದೀರಲ್ಲ ಅಂತ. ಹೌದು ಸ್ವಾಮಿ, ನಮ್ಮ ದಾಂಪತ್ಯದ ಫಲವಾಗಿ ಒಬ್ಬ ಮಗ ಹುಟ್ಟಿದ್ದಾನೆಂದ ನೆನಪಿದೆ ನಿಮಗೆ? ಹೌದು, ಮನ್ಮಥ ಸ್ಫುರದ್ರೂಪಿ. ಹೌದು, ನೀವು ಹೇಳಿದ ಮಗ ಸ್ಫುರದ್ರೂಪಿಗೆ ಪ್ರಾಯಪ್ರಬುದ್ಧನಾಗಿದ್ದಾನೆಂಬ ಅರಿವಾದರೂ ಇದೆ ನಿಮಗೆ? ಆಗುವ ವಿಷಯ. ಹೌದು, ಸಹಜ ಬೆಳವಣಿಗೆ. ಇದು ಸಹಜ ಬೆಳವಣಿಗೆ. ಹೌದು ಹೌದು, ಆದರೆ ಚಿಕ್ಕವನಾಗೇ ಇರ್ಬೇಕಂತ ನಾನು ಬಯಸಿದವನಲ್ಲ. ಹೌದು, ಚಿಕ್ಕವನಾಗಿರಬೇಕೆಂದು ಯಾರು ಬಯಸುವುದಿಲ್ಲ. ನಮ್ಮ ಮಗ ಮನ್ಮಥನಿಗೆ ಮದುವೆ ಮಾಡುವುದು ನಮ್ಮ ಕರ್ತವ್ಯವಲ್ಲವೇ? ಮಗನ ಮದುವೆ ಅಂದ ಚೆಂದ ನೋಡಲು ಆಸೆ ಹೊತ್ತು ಬಂದವಳು ಸ್ವಾಮಿ ನಾನು. ಅದು ವಿಷಯ. ಹೌದು. ಹಾ,
ಸಿಗ್ತಾ ಇರಲಿ ಪರವಾಗಿಲ್ಲ. ಸ್ವಾಮಿ 8 ದಿನಗಳಲ್ಲಿ ಪದ್ಮನಾಭ ಅದು ಆಗುವ ವಿಷಯವ? ಭಕ್ತರು ಕೇಳಿದ ತಕ್ಷಣ ವರ ಕೊಡುವಷ್ಟು ಸುಲಭವಲ್ಲ ಸ್ವಾಮಿ. ಮದುವೆ ಮಾಡುವುದು ಎಷ್ಟು ಸಾಮಾನ್ಯ ಕೆಲಸವಲ್ಲ. ಮತ್ತೆ ನೀವು ಮದುವೆ ಆದ ಹಾಗಲ್ಲ. ಮದುವೆ ಮಾಡಿಸುವುದು ಮದುವೆ ಆಗುವುದಕ್ಕಿಂತ ಕಷ್ಟ. ಏನು ನೀವು ಹೇಳಿದ ಹಾಗೆ ನಮ್ಮ ಮಗ ಸ್ಫುರದ್ರೂಪಿ. ಅವನಿಗೆ ಒಂದು ಹುಡುಗಿ ಎಲ್ಲಿದ್ದಾಳೋ ಹೇಗಿದ್ದಾಳೋ ನನಗಂತೂ ತಿಳಿದಿಲ್ಲ. ಸುಂದರ ಸುಶೀಲೆ ಹುಡುಗಿಯನ್ನು ತಂದು 8 ದಿನಗಳಲ್ಲಿ ಮದುವೆ ಮಾಡುವುದು ಸುಲಭ ಸಾಧ್ಯವಾದ ಕೆಲಸವಲ್ಲ ಸ್ವಾಮಿ. 8 ದಿನದಲ್ಲಿ ಮದುವೆ ಮಾಡಿಸ್ತೇನೆ ಅಂದ್ರೆ ಮಾಡಿಸಬೇಕು. ಆಗುದಾಗಬೇಕು.
ಏನು ಮಾಡಲಿ? ಮುಂದಿಗೆ 7ನೇ ದಿವಸ, 8ನೇ ದಿವಸ ಇದೆ, ಉಳಿಯಲು ಹುಡುಕದೇ ಇದ್ದರೆ ನಾನು ನನ್ನ ಹೆಂಡತಿಯರನ್ನು ಅದಕ್ಕೆ ಹೋಗಬೇಕಾಗುತ್ತದೆ. ಇದು ಸರಿಯೋ ಅಲ್ಲ. ಏನು ಮಾಡುವುದು? ಯಾರಿದ್ದಾರೆ ನನಗೆ ಸಹಾಯ ಮಾಡುವುದು? ಒಂದ ಕಳಿಂದ ಒಂದಾದ ಚಪ್ಪಲ ದೇಶವನ್ನು ಹುಡುಕಿದೆ, ಎಲ್ಲೂ ನನಗೆ ಬೇಕಾದ ಹುಡುಕಿ ಸಿಗಲಿಲ್ಲ. ಏನು ಮಾಡುವುದು? ಯಾರಿದ್ದಾರೆ ನನಗೆ ಸಹಾಯ ಮಾಡುವುದು? ದ್ರೌಪದಿ. ಅವಳಿಗೆ ಇಷ್ಟ ಕಾಲದಲ್ಲಿ ನಾನು ಅವಳಿಗೆ ಸಹಾಯ ಮಾಡಿದ್ದೆ, ಹಾಗಾಗಿ ದ್ರೌಪದಿಯನ್ನು ಕರೆಯುತ್ತೇವೆ. ತಂಗಿ ದ್ರೌಪದಿ ಕೋಮಲಾಂಗಿಯೇ, ತಂಗಿ ದ್ರೌಪದಿ ಕೋಮಲಾಂಗಿಯೇ, ಮಂಗಳಾತ್ಮಗಿ ಮಂಗಳಾತ್ಮಗಿ ಮಧುರವಾಹಿನಿ, ಮಂಗಳಾತ್ಮಗಿ ಮಧುರವಾಹಿನಿ, ಹಿಂಗದೆನ್ನಯ ಮಾನವನಿ ಕಾಯದಿಂದ, ತಂಗಿ ದ್ರೌಪದಿ ಕೋಮಲಾಂಗಿಯೇ. ಅವಳ ಅಕ್ಷಯ ಪಾತ್ರೆಗೆ ಅವಳನ್ನು ನೀಡಿ ಅವಳ ನಂಬರ ಅಕ್ಷಯವಾಗುವಂತೆ ಮಾಡಿ, ಅವಳಿಗೆ ನನ್ನ ಬಳಿ ಬರುವ ಹಾಗೆ ಏನಾದರೂ ಕಾರಣಗಳು ಏರ್ಪಡಬಹುದು. ಅವಳು ಇಲ್ಲಿಯವರೆಗೆ ಬರುವ ಹಾಗೆ ಅವಳನ್ನು ನಾನು ಕರೆಯುತ್ತೇನೆ. ತಂಗಿ ದ್ರೌಪದಿ ಕೃಷ್ಣನ ಬಗ್ಗೆ ಗೊತ್ತಿತ್ತು. ಇದೆಲ್ಲ ಆಶ್ಚರ್ಯ. ಸರಿ, ರಾತ್ರಿಯ ಸಮಯ, ಒಳ್ಳೆಯ ನಿದ್ರೆ. ಶ್ರೀ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಕೌರವಾದಿಗಳ ನಾಶವಾಗಿ ಧರ್ಮರಾಯನ ಆಳ್ವಿಕೆ ಪ್ರಾರಂಭವಾದ ಮೇಲೆ ನಮಗೆಲ್ಲರಿಗೂ ಸುಖ ನಿದ್ರೆ. ಆದರೆ ಇದ್ದಕ್ಕಿದ್ದ ಹಾಗೆ ನನ್ನನ್ನು ಯಾರೋ ಕರೆದಂತಾಯಿತಲ್ಲ. ನನಗೆ ಬಹಳ ಪ್ರಿಯವಾದ ಧ್ವನಿ. ಎದ್ದು ನೋಡಿದರೆ ಯಾರೂ ಕಾಣಿಸುತ್ತಿಲ್ಲ. ಯಾರು ನನ್ನನ್ನು ಕರೆದವರು? ಓಹೋ, ಬೇಡಾನಲ್ಲ, ದ್ವಾರಕೆಯಲ್ಲಿರುವ ನನ್ನಣ್ಣ ಶ್ರೀಕೃಷ್ಣ ಪರಮಾತ್ಮನು ನನ್ನನ್ನು ನೆನೆಸಿಕೊಳ್ಳುತ್ತಿದ್ದಾನೆ. ಈ ರಾತ್ರಿಯಲ್ಲಿ ನನ್ನ ಅಣ್ಣನಿಗೆ ಎಂಥ ಸಂಕಷ್ಟ ಬಂದಿದೆಯೋ ಏನು. ಅಣ್ಣ ಕರೆಯುತ್ತಿದ್ದಾನೆ, ಹೋಗೋಣವೇ? ಆದರೆ ಆತ ನಿದ್ರಾಪರವಶನಾಗಿದ್ದಾನೆ. ಎಬ್ಬಿಸಿದರೆ ಕೋಪಗೊಳ್ಳುತ್ತಾನೆ. ನಡು ರಾತ್ರಿಯಲ್ಲಿ ಹೆಣ್ಣೊಬ್ಬಳು ಗಂಡನಿಗೆ ತಿಳಿಸದೆ ಹೋದರೂ ತಪ್ಪಾಗುತ್ತದೆ.
ಹೌದು ಅಣ್ಣ. ಬಹಳ ಆನಂದವಾಯಿತು, ಚಿತ್ತವಾಯಿತು ನನಗೆ. ಹ. ಓ ಮುರಮಥನ, ನರಕಾಸುರನ ಮಾವನಾದ ಮುರಾಸುರನನ್ನು ಕೊಂದು ನೀನು ಮುರಮಥನನಾದವನಲ್ಲ. ಭವದ ಜೀವಿಗಳನ್ನು ಬಂಧಿಸಿರುವ ಮುರಪಾಶಗಳನ್ನು ಕತ್ತರಿಸಿ ಅವರಿಗೆ ವೈಕುಂಠ ದರ್ಶನ ಮಾಡಿಸಿರುವ ಮುರಮಥನ. ಇನ್ನು ಪಾಂಡವರು ನಿನ್ನ ಪಂಚಪ್ರಾಣಗಳು, ಹಾಗಾಗಿ ಅವರು ಎಂದಿಗೂ ಕ್ಷೇಮವೇ. ಆದರೆ ಅಣ್ಣ, ಈ ಸರಿ ರಾತ್ರಿಯ ಸಮಯದಲ್ಲಿ ನನ್ನನ್ನು ಬರೆಸಿಕೊಂಡ ಕಾರಣ ಏನನ್ನ? ಏನನ್ನ? ನಿಮಗೆ ಸರಿ, ದ್ವಾರಕೆಯಲ್ಲಿ ನಾನು ನೆಮ್ಮದಿಯಿಂದ ಹಾ. ಸರಿಯಾಗಿ 2 ದಿನಗಳಿಂದ ಜೊತೆಗೆ ಬಂದವಳೆ ನನ್ನನ್ನು ಗದರಿದಳು. ಬರೀ ನೀವೇ ಮದುವೆ ಆಗುತ್ತಲ್ಲ, ನಿಮ್ಮ ಮಗನಿಗೂ ಮದುವೆ ಮಾಡಿದ್ದೇನೆ. ಹಾ. ಅತ್ತಿಗೆ ಸರಿಯಾಗಿಯೇ ಹೇಳಿದಳು. ಅತ್ತಿಗೆ ಇದು ಒಳ್ಳೆಯ ಯೋಚನೆ ಅಣ್ಣ. ಮಗ ಕಾಯಕ ಬುದ್ಧನಾದಾಗ ಒಂದು ಒಳ್ಳೆಯ ಹೆಣ್ಣನ್ನು ತಂದು ವಿವಾಹ ರಚಿಸುವುದು ಕರ್ತವ್ಯವೇ ಸರಿ. ಬಹಳ ಕಟ್ಟುನುಡಿಯನ್ನಾಡಿದಳು. ಯಾಕಣ್ಣ? ನಾನು ಹೇಳಿದೆ, ಒಂದು ಮದುವೆ ಅಲ್ಲವಾ, 8 ದಿನದಲ್ಲಿ ಮಾಡಿ ಮುಗಿಸ್ತೇನೆ ಅಂತೆ. 8 ಹೌದಣ್ಣ, ಕೊಟ್ಟ ಮಾತನ್ನು ತಪ್ಪುವವನು ನೀನಲ್ಲ, ಹೇಳಿದ್ದನ್ನು ಮಾಡಿಯೇ ಬಿಡುವವನು. ಅತ್ತಿಗೆ ಸಮಾಧಾನ ಪಟ್ಟಲೇ? ಈಗ ಸಮಾಧಾನ ಪಡಲಿಲ್ಲ. 8 ದಿನದೊಳಗೆ ಹಾ. ನೀವು ಮದುವೆ ಮಾಡಿಸದೇ ಹೋದರೆ ಹಾ. ನಿಮ್ಮನ್ನು ಅಗಲಿ ನಾವು 14,105 ಹೆಂಡತಿಯರು ನಿಮ್ಮನ್ನು ಅಗಲಿ ಹೋಗುತ್ತೇವೆ, ನಿಮ್ಮ ಪಾದ ಪೂಜೆ ಮಾಡುವುದನ್ನು ನಿಲ್ಲಿಸುತ್ತೇವೆ ಎಂದು ಹೇಳಿದರು. ಅಣ್ಣ, ಅತ್ತಿಗೆ ಅದು ಸ್ವಲ್ಪ ಹೆಚ್ಚಾಯ್ತು. ಇವಾಗ ಹಣ ಹೆಚ್ಚಾಯಿತು. ಹಾ. ನಾನು ಹೇಳಿದೆ, ನೀವೆಲ್ಲರೂ ನನ್ನನ್ನು ಅಗಲಿ ಹೋಗುವುದಕ್ಕೆ, ನಿಮ್ಮೆಲ್ಲರನ್ನು ಅಗಲಿ ನಾನೇ ಹೋಗುತ್ತೇನೆ ಎಂಬುದಾಗಿ ಹೇಳಾಯಿತು. ಹಾ. ಈಗ ದಿನ ಕಳೆದರೆ ನಾಳೆ 8ನೇ ದಿನ. ಏನು ಮಾಡಲಿ ಎಂದು ಯೋಚನೆ ಮಾಡುತ್ತಿರುವಾಗ ಇವರಿಗೆ ನೆನಪಿರಲಿಲ್ಲ. ಯೋಚನೆ ಮಾಡುತ್ತಿರುವಾಗ ನಿನ್ನ ನೆನಪಾಯಿತು ನನಗೆ. ಅಯ್ಯೋ ಅಣ್ಣಯ್ಯ, ನಾನು ಒಂದು ಹೆಣ್ಣು ಮಗುವಿನ ತಾಯಿಯಾಗಿದ್ದರೆ ನಿನಗೆ ಈ ಸಮಸ್ಯೆಯೇ ಇರುತ್ತಿರಲಿಲ್ಲ. ಅಯ್ಯೋ ದೇವರೇ, ನೀನು ನಿನ್ನ ಹೆಣ್ಣು ಮಕ್ಕಳು ಬೆತ್ತು ಮಗನಿಗೆ ಬೇಡಮ್ಮ. ನಾಳೆ ಬೆಳಿಗ್ಗೆ ಒಳಗೆ ಎಲ್ಲಿಯಾದರೂ ಒಂದು ಒಳ್ಳೆಯ ಅನುರೂಪಳಾದ ಹೆಣ್ಣನ್ನು ತಂದ ಮಕ್ಕಳಿಗೆ ಅಣ್ಣ, ಅಣ್ಣಲಾಗಿದೆಲ್ಲ
ಈ ರಾತ್ರಿಯಲ್ಲಿ ನಾನು ಎಲ್ಲಿಂದ ಹುಡುಕಲಿ? ಚಿನ್ಮಯ ಮೂರ್ತಿ, ನನ್ನಿಂದ ಸಾಧ್ಯವೇ? ಹರಿಸರ್ವೋತ್ತಮ, ನನ್ನಿಂದ ಸಾಧ್ಯವಾಗದು, ನನ್ನಿಂದ ಸಾಧ್ಯವಾಗದು. ನಿನ್ನಿಂದ ಸಾಧ್ಯವಿಲ್ಲವೇ ತಂಗಿ? ಇಲ್ಲ ಅಣ್ಣ. ಏನು ತಂಗಿ ಈ ರೀತಿಯಾಗಿ ಮಾತನಾಡ್ತಾ ಇದ್ದೀಯ? ಸಾಧ್ಯವಿಲ್ಲವೇ? ಇಲ್ಲ ಅಣ್ಣ. ನೀನು ಮಾಡಿದ ಉಪಕಾರವನ್ನು ನೆನಪಿಸಿಕೊ. ನಿನ್ನ ಅಕ್ಷಯ ಪಾತ್ರೆಯಲ್ಲಿ ಅಗುಣವನ್ನು ನೀಡಿದೆ. ನಿನ್ನ ಅಂಬರವನ್ನು ಅಕ್ಷಯನಾಗಿಸಿ ತುಂಬಿದ ಸಭೆಯಲ್ಲಿ ನಿನ್ನ ಮಾನವನ್ನು ಮರದೇ ಆಗ್ತದೆ. ಇಲ್ಲ ಅಣ್ಣ, ಈ ಸೀರೆಯನ್ನು ನೀನೇ ಕೊಟ್ಟಿದ್ದು. ನನ್ನ ಕರುಳನ್ನು ಒಯ್ಯದಿರುತ್ತೇನೆ. ನೀನು ಖಂಡಿತವಾಗಿಯೂ ನನ್ನ ಮಗನಿಗೆ ಸರಿಯಾದ ಒಂದು ಹುಡುಗಿ ಬರುತ್ತೀಯ ಎಂಬ ನಂಬಿಕೆ ನನಗಿದೆ. ನಾನು ನಿನ್ನಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನನ್ನ ಕರುಳನ್ನು ಒಯ್ಯಬೇಕು. ನನ್ನ ಮಗನಿಗೆ ಒಂದು ಹೆಣ್ಣನ್ನು ಹುಡುಕಿಕೊಡು. ಅಣ್ಣ, ವಿಶ್ವನಾಯಕ, ಶ್ರೀರಂಗ, ಅಣ್ಣ, ನಿನ್ನ ಉಪಕಾರವನ್ನು ನಾನು ಜನ್ಮ ಜನ್ಮಾಂತರದಲ್ಲಿ ಮರೆಯಲು ಸಾಧ್ಯವಿಲ್ಲ ಅಣ್ಣ. ಪತಿಗಳೈವರಿದ್ದರೂ ಸತಿಯ ಭಂಗಕ್ಕೆ ಒದಗಲಿಲ್ಲ. ಗತಿಯೇನು ಎಂದು ನೆನೆದಾಗ ನನಗೆ ಉಪಕಾರ ಮಾಡಿದವನು ನೀನು. ಅಣ್ಣ, ಈ ಕಾರ್ಯ ನನ್ನಿಂದ ಆಗುತ್ತದೆ ಎಂಬ ವಿಶ್ವಾಸ ನಿನಗಿದ್ದರೆ ನಾನು ಖಂಡಿತ ಮಾಡುತ್ತೇನೆ. ಆದರೆ ಅಣ್ಣ, ಮಧ್ಯರಾತ್ರಿ ಹಸ್ತಿನಿಯಿಂದ ಬಂದಿದ್ದೇನೆ. ಮಲಗಿದ್ದ ಅರ್ಜುನನನ್ನು ಎಬ್ಬಿಸದೆ ಬಂದಿದ್ದೇನೆ. ನಿನ್ನ ಅನುಗ್ರಹ ಹೊಂದಿದ್ದರೆ ಒಂದು ದಿನವೇನು, ಒಂದು ಕ್ಷಣವೂ ಸಾಕಾಗಿತ್ತು. ಇನ್ನು ಮುಂದಿನ ಎಲ್ಲಾ ಕಾರ್ಯಗಳಿಗೆ ಅಣ್ಣ ನಿನ್ನ ಕರುಣೆ ಇರಲಿ. ಗರುಡಗಮನನಿಗೆ ಕರಡಿಯನ್ನು ಹುಡುಕಲು ಕಷ್ಟವಾದ ಕಾರಣ ಶ್ರೀಕೃಷ್ಣನ ಅನುಗ್ರಹದಿಂದ ನನ್ನ ದಿವ್ಯ ದೃಷ್ಟಿಯನ್ನು ಕೊಟ್ಟು ನೋಡಿದಾಗ ನನ್ನ ಕಣ್ಗಳಿಗೆ ಗೋಚರಿಸಿದ್ದು ಕಮಲಾವತಿ ನಗರದಲ್ಲಿ ಒಂದು ಹೆಣ್ಣಿದ್ದಾಳೆ. ಅಲ್ಲಿಗೆ ತೆರಳೋಣ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಯಾರು ಗೊತ್ತಾಗಲಿಲ್ಲ, ಯಾರು ನೀವು? ನಾನು ಇಲ್ಲಿಯ ಕಾರ್ಯಗಾರ. ಹೌದಾ? ಹಾಗಾದ್ರೆ ರಾಜವಂಶಸ್ಥರು ನೀವು? ರಾಜವಂಶಸ್ಥರು ಅಂತ. ಮತ್ತೆ ಹೌದು. ರಾಜನನ್ನು ಭೇಟಿಯಾಗಲು ಬರುವವರು ಹಾ. ಮೊದಲು ನನ್ನ ದರ್ಶನ ಮಾಡಬೇಕು. ಹೌದು, ಅದು ಯಾಕೆ? ಯಾಕೆ ಹೇಳಿ? ಹಾ ಬಾಗಿಲು ಕಾಯುವ ನಾನಲ್ಲವಾ? ಹಾ ರಾತ್ರಿ ಪಾಳೆಯವ ಒಂದು ರೀತಿ ಪಾಳೆಗಾರನೇ ಹೌದು. ಹಾ ರಾಜರು ಪ್ರಜೆಗಳನ್ನು ಕಾಯ್ದರೆ ಹಾ. ನಾನು ಅರಮನೆಯನ್ನೇ ಕಾಯುವುದು. ಓ ಹಾಗೆ. ಹೌದು. ಇದು ಮೈನಲ್ಲಿ ಸೀರೆ ಇದೆ ಸ್ವಾಮಿ ಅವರು. ಭಾಗವತರೇ, ಹಾ ನಿಮಗೆ ನೀರೇ ಮಾತ್ರ ತಿಳಿದಿರಬೇಕಲ್ಲವೇ? ನಮ್ಮ ನೀರೇ ವಿಷಯ ಉಂಟು. ರಾತ್ರಿ ಕಾಲ ಹಾ ಹೆಂಡತಿ ಇಲ್ಲ, ಹಾ ಚಳಿ ಬೇರೆ. ಹಾ ಈ ಸೀರೆ ಮೈ ಮೇಲೆ ಇದ್ದರೆ ಹಾ. ನನಗೆ ಅವಳು ಪಕ್ಕದಲ್ಲಿದ್ದ ಹಾಗೆ ಆಗುತ್ತದೆ. ಶಭಾಷ್. ಸೀರೆ ಇದ್ದರೆ ಮೈಯೆಲ್ಲ ಬಿಸಿ ಬಿಸಿ ಆಗುತ್ತದೆ. ಅದಕ್ಕೆ ಈ ಸೀರೆ ಹಾ ಹಾಗೆ ಕುಳಿತುಕೊಳ್ಳುವೆ. ಹೋಗಿ ಕೂತ್ಕೊಂಡು ನಿದ್ರೆ ಬಂದಿದ್ದು ಮಾಡ್ತೇನೆ. ಎಣ್ಣೆ ಹಾಕಿದ್ದೀನಿ ಭಾಗವತರೇ, ಎಣ್ಣೆ ಹಾಕಿದ್ದೀನಿ. ಏನು ಕೆಟ್ಟ ಅಭ್ಯಾಸದ ಒಂದು ಅಯ್ಯೋ, ಅದು ಬಿಟ್ಟು 1 ವರ್ಷ ಆಯ್ತು. ಅದು ಮೊದಲಾಗ್ತದೆ. ಹೌದಾ? ನಿದ್ರೆ ಬರುತ್ತಿಲ್ಲ ಭಾಗವತರೇ. ಹಾ. ಎಣ್ಣೆ ಎಲ್ಲಿಗೆ ಹಾಕಿದ್ದು? ಎಲ್ಲಿಗೆ? ಕಣ್ಣಿಗೆ. ಕಣ್ಣಿಗೆ? ಹೊಟ್ಟೆಗೆಲ್ಲ. ಇದು ಮತ್ತೆ ಕಣ್ಣಿಗೆ ಎಣ್ಣೆ ಹಾಕಿ ಕೂತ್ಕೊಂಡ್ರೆ ಆ ಕಡೆ ಕಳ್ಳು ಬಂದ್ರೆ ಮತ್ತೆ ಕಳ್ಳ? ನಾನಿರುವಾಗ ಬೇರೆ ಕಳ್ಳ ಬರಲಿಕ್ಕೆ ಇಲ್ಲಿಗೆ? ಹಾ ನೀವೇ ದೊಡ್ಡ ಕಳ್ಳು ಬೇಕಲ್ಲ. ಆ ಭಾಗವತರೇ, ಹಾ. ನನ್ನ ವೈಯಕ್ತಿಕ ಬೇಡಿ. ಕಳ್ಳನಿಗೆ ನನ್ನನ್ನು ಕಂಡರೆ ಭಯ. ಅವನ ಕಾಲದ ನಾನಲ್ಲವಾ? ಹಾ ಹಾಗೆ ಸ್ವಲ್ಪ ಬಾಗಿಲ ಚಾರ ಮಲಗಿದ್ದಾನೆ. ಹೌದು. ಎಬ್ಬಿಸುವೆ. ಅಯ್ಯೋ, ನನಗೆ ಊಟ ಕೊಟ್ಟರೆ ನೀನು ಮಾಡು. ನಿದ್ದೆ ಬಂದಿದೆ, ಬೇಗ ಬಾ. ಇವನಿಗೆ ಚಾರನೆ ಏನೇನು? ಈಗ ಇವಳೇ. ಅಮ್ಮ ಅಂದರೆ ಆಸೆ ಮಲಗಿಸು. ನೀನು ಇಷ್ಟು ಕಷ್ಟ. ಈ ಮಕ್ಕಳ ಮುಂದೆ ಬರಬಾರದೆ.
ನೀನು ಚಳಿ ಬಿಡಿಸುವೆ. ಯಾರಯ್ಯ
ನಿನ್ನನ್ನು ನೋಡಲು ಬಂದಳೆ. ನನ್ನನ್ನೆಲ್ಲ ಅವಳಿಗೆ ನಿಮ್ಮನ್ನು ನೋಡಬೇಕಂತೆ. ಅದಕ್ಕೆ ನಾನು ಹೇಳಿದೆ, ಇನ್ನು ಇವತ್ತು ರಾಯರ ದರ್ಶನ ಇಲ್ಲ, ಮುಗಿಯಿತು, ನಾಳೆ ಬೆಳಗ್ಗೆ ಬನ್ನಿ ಅಂತ. ಎಷ್ಟು ತಂದಿರಿ ಉದಾರಿ ಮಾಯಾವಿ ಒಂದು ನನ್ನನ್ನು ಓಡಿಸಿದರು ರಾಯರೇ. ಎದುರಿದೆಯಾ? ಹೇಗೆ? ಇಲ್ಲ ರಾಯರೇ, ಸ್ವಲ್ಪ ಆಯಾಸೆ. ನೀವು ಜಾಗ್ರತೆ ಮಾಡಿಕೊಳ್ಳಿ ಅಂತ. ಎಲ್ಲ ಕರುಣೆಯಲ್ಲಿಂದ ಬಂದು
ರಾಜೇಂದ್ರ, ಸೃಷ್ಟಿಯಲ್ಲಿ ಶ್ರೇಷ್ಠವಾದ ಪಾಂಚಾಲಂತರ ನನ್ನ ತವರು. ಹಾ, ಪಂಚ ಪಾಂಡವರ ಅರಸಿ ಪಾಂಚಾಲೆಯ ನಾನು, ದ್ರೌಪದಿಯ ಮಕ್ಕಳು. ಕರುಣೆ, ನಿನ್ನ ಆಗಮನದಿಂದ ನಮ್ಮ ಕಮಲಾವತಿ ರಾಜ್ಯವೇ ಪಾವನವಾಯಿತು. ಆದರೆ ರಾತ್ರಿ ಬಂದ ಕಾರಣ ಮಾತ್ರ ತಿಳಿಯಲಿಲ್ಲ. ಅಷ್ಟೇ ಅಲ್ಲ, ದ್ವಾರಕೆಯೊಳಗೂ ಸಚ್ಚಿದಾನಂದ ಮೂರ್ತಿಯಾಗಿರುವ ಶ್ರೀಕೃಷ್ಣ ನನ್ನ ಅಣ್ಣ, ಇನ್ನೊಬ್ಬ ಬಲರಾಮ ದೇವ. ಓ, ಆ ಕೃಷ್ಣನ ಇರಲಿ ಬಿಡು. ನೀನು ಬಂದದ್ದು ಕೃಷ್ಣನ ಕುಮಾರ ಮಾರನಿಗೆ ಮದುವೆ ನಿಶ್ಚಯವಾಗಿದೆ. ಓಹೋ, ಮದುವೆ ಹೇಳಿಕೆ ನಿನ್ನದ? ನಾನು ಬಂದದ್ದು ಹೇಳಿಕೆಗಲ್ಲ, ಮತ್ತೆ ಒಂದು ಕೇಳಿಕೆಗೆ. ಏನದು? ಮನ್ಮಥ ತುಂಬಾ ಚಂದ ಇದ್ದಾನೆ, ಹಾಗೆ ನಿಮ್ಮ ಮಕ್ಕಳಲ್ಲಿ ಅತಿರೂಪವತಿ ಎಂದು ತಿಳಿದು ಇಲ್ಲಿಗೆ ಬಂದಿದ್ದೇನೆ. ನನ್ನ ಅಳಿಯನಿಗೆ ನಿಮ್ಮ ಮಗಳನ್ನು ದಾರೆ ಕೊಟ್ಟು ನಿಮ್ಮ ಪಾಲಿನ ಪುಣ್ಯ ಭಾಗ್ಯ ಎಂದುಕೊಳ್ಳಿ. ಪಾಂಚಾಲೆ, ಪಾಂಚಾಲೆ, ರಾಜೇಂದ್ರ, ಇನ್ನೊಬ್ಬ ನನ್ನ ಮಿತ್ರ ಹಾ ಅಪಾರ ಗೌರವ. ಪಾಂಡವರ ಬಗ್ಗೆ ತುಂಬಾ ಅಭಿಮಾನ. ಹಾ ಆದರೆ ಆ ಕೆಟ್ಟ ಗೋಳರು, ಅದರಲ್ಲೂ ಗೋಳರಲ್ಲಿ ಕೆಟ್ಟು ಹೋದವನು ಆ ಕೃಷ್ಣ. ಅವನ ಮಗನಿಗೆ ಮಾತ್ರ ನನ್ನ ಮಗಳನ್ನು ಕೊಡಲಾರೆ. ನೀನು ಕರೆಯಬಹುದು. ರಾಜೇಂದ್ರ, ನಿಮಗೆ ಕೃಷ್ಣನ ಬಗ್ಗೆ ಯಾರು ತಪ್ಪು ಮಾಹಿತಿ ನೀಡಿದ್ದಾರೆ. ಅವನು ದೇವರ ದೇವ. ಓ, ಆ ಕೃಷ್ಣನೇ ಮೊದಲು ಗೊಲ್ಲರ ಮನೆಯಲ್ಲಿ ಜ್ವಲಿಸಿ ಬೇಟೆ ಕತ್ತ, ಆಮೇಲೆ ಹೆಣ್ಣುಗಳನ್ನೇ ಕತ್ತ. ನಮ್ಮದೊಂದು ಆಗಿದೆ. ಮರ ನೋಡಿ ಬಳ್ಳಿ ನೆಡಬೇಕೆಂದು, ಕುಲ ನೋಡಿ ಹೆಣ್ಣು ಪಡಬೇಕೆಂದು. ತನ್ನ ಕಾಯುವ ಕುಟುಂಬಕ್ಕೆ ಜನ ಕಾಯುವ ಮಗಳನ್ನು ಮಾತ್ರ ಕೊಡಲಾರೆ. ನಿನಗೆ ಮಗನಿದ್ದರೆ ಹೇಳು, ನಾಳೆ ನಿನ್ನ ಕಾಯಿಯನ್ನು ಕೊಡಿ. ಕಳ್ಳರನ್ನು ಮಾತ್ರ ಕೊಡಲಾರೆ. ಭರಣಿಪತಿ, ನಿನ್ನದು ಹೆಚ್ಚಾಯ್ತು. ¡Bravo!
ಅಪ್ಪ, ಮಗಳು, ನೀನು ಯಾವಾಗ ಬಂದೆ ಅಮ್ಮ? ನಾನು ಆಗಲೇ ಬಂದಿನಪ್ಪ. ಓ, ನಿಮ್ಮದು ಹೊಸ ರಾತ್ರಿ ಸಭೆ ಕೊಟ್ಟಿದ್ದಿ. ಯಾಕಪ್ಪ ಇದು ನನಗೆ ಅರ್ಥವಾಗಿಲ್ಲ. ಹೇಳಬಹುದೇ? ಇದು ನಮ್ಮ ರಾಜಕೀಯ. ನಿನಗೆ ಅರ್ಥವಾಗುವುದಿಲ್ಲ. ನೀನು ತುಂಬ ಸಣ್ಣವಳ ಮಗಳೇ. ಸಣ್ಣವಳು ಹೌದಪ್ಪ, ನೀನು ಹೇಳುವಷ್ಟು ಸಣ್ಣವಳಲ್ಲ. ನನಗೆ ಗೊತ್ತಿಲ್ಲ ಅಂತ ಮಾಡಿಕೊಂಡ್ರೆ ನನಗೆ ತಿಳಿದಿದೆ. ಏನು? ಹೋದದ್ದಾದರೂ ಯಾರು ಹೇಳಿ? ಆ ಧ್ರುವದ ನಂದನೆಯಲ್ಲವೇ? ಹೌದು. ನಾನು ಕೇಳಿಸಿಕೊಂಡೆ. ನೀವು ಪೌರುಷ ಮಾತನಾಡಿದ್ದು, ಅವರು ಪಂಥ ಮಾಡಿದ್ದು, ನಾನು ಎಲ್ಲಾ ಕೇಳಿಸಿಕೊಂಡೆ. ಈ ವಿಚಾರವನ್ನು ತಿಳಿದುಕೊಂಡೇ ನಾನು ಇಲ್ಲಿಯವರೆಗೆ ಆಗಮಿಸಿದ್ದು. ಮಗಳೇ, ಹೆಣ್ಣು ಮಕ್ಕಳು ರಾತ್ರಿ ನಿದ್ರೆಗೆಡಬಾರದು. ಅವರ ಚಂದ ಹಾಳಾಗುತ್ತದೆ ಮಗಳೇ. ಹೋಗು, ನಿದ್ರೆ ಮಾಡು. ಅಪ್ಪ, ನಿಮಗೆ ಒಂದು ಕಥೆ ಹೇಳಲೇ? ಹೇಳು. ತಂದೆ
ಸುದ್ದಿ ರಾಜೇಂದ್ರ. ನೀನು ಹೇಳಿದ ಕೃಷ್ಣದೇವರ ಮಗನಿಗೆ ನಾಳೆಯೇ ನನ್ನ ಮಗಳನ್ನು ಧಾರೆಯನ್ನು ಕೊಡುವೆ. ಒಪ್ಪಿಗೆ ಕೊಡು. ಓಹೋ, ಹಾಗಿದ್ದರೆ ಈಗ ಹೆಂಗಸರು ರಂಗಸ್ಥಳದಲ್ಲಿ ಮಾತನಾಡಬಹುದಂತಾಯಿತೆ. ಖಂಡಿತ. ಓಹೋ, ನಿಜ ಹೇಳಲಿ, ರಂಗಸ್ಥಳದಲ್ಲಿ ಚೆನ್ನಾಗಿ ಮಾತನಾಡುವವರು ಹೆಂಗಸರೇ. ಆದರೆ ಅದನ್ನು ಕೇಳುವ ನಮ್ಮಂತ ಕೆಲವು ಗಂಡಸರಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಎಲ್ಲ ಬಿಟ್ಟು ಬಿಡು, ಈಗ ಒಪ್ಪಿಗೆ ಕೊಡು. ಇರಲಿ ರಾಜೇಂದ್ರ, ಈಗ ನನಗೂ ಸಮಾಧಾನವಾಯಿತು. ನಾಳೆ ಬೆಳಗ್ಗೆ ದ್ವಾರಕೆಯಿಂದ ದಿಬ್ಬಣ ಸಮೇತ ಫಲಹಾರಕ್ಕೆ ಬರುತ್ತೇವೆ. ನಾಳೆ ನನ್ನ ಮಗಳ ಮದುವೆ, ಎಲ್ಲರೂ ಬನ್ನಿ. ಹರೇ ವಾಸುದೇವ, ಶ್ರೀಕೃಷ್ಣ, ಹರಿ ಮುಕುಂದ, ಕಾಪಾಡು. ಗಜಪುರದ ಅಧಿಕಾರ ಅಣ್ಣನಾದ ಧರ್ಮಜನಿಗೆ ಶ್ರೀಕೃಷ್ಣನ ಅನುಗ್ರಹದಿಂದ ದೊರಕಿದ ಮೇಲೆ ಪಾಂಡವರು ಭರತನಲ್ಲಿ ಗೆದ್ದ ಮೇಲೆ ಅಸ್ತಿನೆಯ ಪಟ್ಟ ನನ್ನ ಅಣ್ಣನಿಗೆ ಸಿಕ್ಕಿದ ಮೇಲೆ ಪಾಂಡವರ ಬಾಳಿನಲ್ಲಿ ಹಾಗೂ ಸತ್ತ ನಿರ್ಣಯನ್ನು ಮಾಡತೊಡಗಿದರು. ಇತ್ತೀಚಿನ ದಿನಗಳಲ್ಲಿ ಧರ್ಮದಿಂದ ನ್ಯಾಯದಿಂದ ಅಣ್ಣ ಅಸ್ತಿನಿಯಿಂದ ಅಣ್ಣ ಆಡುತ್ತಿರುವ ಈ ಹೊತ್ತಿನಲ್ಲಿ ತಮ್ಮಂದಿರಾದ ನಾವು ಕೂಡ ನಮ್ಮ ನಾಡಿನಲ್ಲಿಯೇ ನಡೆಯುತ್ತಿದ್ದೇವೆ. ಇನ್ನು ಸಾಂಸಾರಿಕವಾಗಿ ಹೇಳುವುದಾದರೆ ಪಾಂಚಾಲಿಯನ್ನು ಗೆದ್ದು ನಾನಾದಳು ಎಂಬುದಾಗಿ ಅಪೇಕ್ಷೆ. ನಾವು ಇವರು ಬಯಸುವ ಒಂದು ಪಂಚಬಲಕ್ಕೆ ಇಳಿಸಿದ್ದೇವೆ. ಈ ವರ್ಷ ಅವಳು ಯಜಮಾನದಲ್ಲಿದ್ದಾಳೆ. ರಾತ್ರಿ ಇದ್ದಕ್ಕಿಂತ ಎಚ್ಚರವಾಯಿತು. ನನ್ನ ಹೆಂಡತಿ ಕಾಣಿಸುತ್ತಿಲ್ಲ. ಹೆಂಡತಿ ಹೇಳದೆ ಹೋಗಲ್ಲ. ಎಲ್ಲಿಗೆ ಹೋದಳು? ಕೆಲವು ಗಂಡಸರಿಗೆ ಹೆಂಡತಿ ಇದ್ದರೂ ನಿದ್ರೆ ಬರುವುದಿಲ್ಲ, ಇಲ್ಲದಿದ್ದರೂ ನಿದ್ರೆ ಬರುವುದಿಲ್ಲ. ಎಲ್ಲಿಗೆ ಹೋದಳು?
ಸಮಾಧಾನ ಮಾಡಿಕೊಳ್ಳಿ. ನಿನ್ನ ಸ್ವಾಮಿ ಸತ್ತ ಹೋಗುತ್ತದೆ. ಚಿನ್ನ Hey!
ಅದೇ ಹಾ ಹಾ ಅಣ್ಣ ಬರಲ್ಲ ಮುಂದೆ ರಾಮನವರೇ ವಂದಿಸಿಕೊಂಡೆ. ಶುಭವಾಗಲಮ್ಮ. ಹಾ ಓ ಎಲ್ಲ ಹತ್ತಿರದಲ್ಲಿ ಆಗುತ್ತೆ.
ಕೆಟ್ಟ ರಕ್ಕಸಿ, ಕೂಗಬೇಡ. ಇಲ್ಲಿ ನೋಡು, ಮಕ್ಕಳು, ಹೆಂಗಸರು, ಹಿರಿಯರು ಎಲ್ಲರೂ ಇದ್ದಾರೆ. ಎಲ್ಲಿ ಹೇಗೆ ಇರಬೇಕೆಂಬುದನ್ನು ಮೊದಲು ತಿಳಿದುಕೋ. ಇಲ್ಲವಾದಲ್ಲಿ ಆ ಸೂರ್ಯ ಸುತನಾದ ಯಮನ ಮನೆಯಲ್ಲಿ ನಿನಗೆ ಅತಿಥಿ ಸತ್ಕಾರಕ್ಕೆ ಸಿದ್ಧವಾಗಿದೆ. ಇದು ಮದುವೆಯ ದಿಪ್ಪಣ. ನಾವು ನಿನಗೆ ಆಹಾರವಲ್ಲ. ಬಾ ನಮ್ಮ ಜೊತೆಗೆ. ನಮ್ಮೆಲ್ಲರ ಊಟವಾದ ಮೇಲೆ ಮಿಕ್ಕಿದ್ದೆಲ್ಲ ನೀನೇ ಒಪ್ಪುವಿಯಂತೆ. ನೀನು ಹಿಂದೆ ಹೋಗು. ಯಾಕೆ? ಅವನು ಚಂದ ಇದ್ದಾನೆ. ಕೃಷ್ಣ, ಎಲ್ಲ ಪ್ರಶ್ನೆ. ನೀನು ರಕ್ತಸಿಯಾಗಿರುವುದು ಹೆಣ್ಣೆಂಬುದನ್ನು ಮರೆಯಲಿ. ಅಲ್ಲಿಯೇ ನಿನಗೆ ಇನ್ನೂ ಆಹಾರ ಏನು? ಈಗಲೇ ಯಮಲೋಕಕ್ಕೆ ಕಳುಹಿಸುತ್ತೇನೆ. ಬಾ ಕೃಷ್ಣ. ಎಲ್ಲ ಪಿಸಾಚಿ.
ಅದಕ್ಕೂ ನಿನ್ನ ಅಪ್ಪನೇ ಬರಬೇಕೇನೋ? ಏನೇ ಇರಲಿ, ಬಾಸಿಂಗವನ್ನು ಕಟ್ಟಿಕೊಂಡಿದ್ದೀಯ. ನಾನು ಇತ್ತೀಚೆಗೆ ಮದುವೆಯಾಗಬೇಕೆಂಬ ಯೋಚನೆ. ಒಳ್ಳೆಯದೇ ಆಯ್ತು ನೀವೆಲ್ಲ ಬಂದಿರುವುದು. ನಿನ್ನ ಬಾಸಿಂಗವನ್ನು ನಾನು ಕಟ್ಟಿಕೊಂಡು ನಿಮ್ಮನ್ನೆಲ್ಲ ಹೊಡೆದು ನಿನ್ನ ಹೆಣ್ಣನ್ನು ನಾನು ಮದುವೆಯಾಗುತ್ತೇನೆ. ಮರ್ಯಾದೆಯನ್ನು ಕೊಡಬೇಕು. ಹಾಗಾದ್ರೆ ಸೇನೆ ಇದು. ಜೊತೆಯಲ್ಲಿರೋನು ಭಗವಂತ. ಹಿಂದೆ ಹೋದರೆ ಬದುಕುತ್ತೀಯ, ಇಲ್ಲದೇ ಇದ್ದರೆ ಯಮನೂರಿಗೆ ಕಳಿಸಿದೆ. ಮದನ ಕುಮಾರ, ಹಿಂದೆ ಬಾಪ. ಕಾಸಿಗ ಕಟ್ಟಿಕೊಂಡಿದ್ದೀಯಾ? ಇಬ್ಬಣ ಹೊರಟಿದ್ದೇನೆ. ಯಾರೋ ಒಬ್ಬ ದುರುಳು ಬಂದು ತಡೆದಿರಬಹುದು. ಅದಕ್ಕೆ ನೀನು ಹೋಗಿ ಜಗಳವಾಡಿದ. ಮದುವೆ ಮನೆಯಲ್ಲಿ ಜಗಳವಾಡಲಿಕ್ಕೆಂದೇ ಮಾವಂದಿರು ಬಾವಂದಿರು ಇಲ್ಲವೇನಪ್ಪ? ನಿನ್ನದೇನು ಜನಕ ನೋಡಿಕೊಳ್ಳುತ್ತಿದ್ದರೆ ನಿಮ್ಮನ್ನೆಲ್ಲ ತುಂಡು ಮಾಡಿ ದೊಡ್ಡ ಪಾಂಡದಲ್ಲಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹೊಟ್ಟೆಗಲ್ಲ ಪಾಂಡಕ್ಕೆ ನಿನ್ನನ್ನೇ ಹಾಕುವೆ. ಬೇಕಾದಷ್ಟು ಎಣ್ಣೆ ಹೋಗಿಟ್ಟಿರುವ ನರ ಮಾಂಸವನ್ನೆಲ್ಲ ಹುರಿದು ಕರಿದು ಸ್ವಲ್ಪ ಉಪ್ಪು ಖಾರ ಹಾಕಿ ಹುಳಿ ಅವಶ್ಯಕತೆನೇ ಇಲ್ಲ. ಯಾಕೆಂದರೆ ಮನುಷ್ಯನಲ್ಲೇ ಬೇಕಾದಷ್ಟು ಹುಳಿ ಇದೆ. ಆದ್ದರಿಂದ ಈ ನರಮಾಂಸವನ್ನು ನಾನೊಬ್ಬನೇ ಸವಿಯಲಾರೆ. ನಿಮ್ಮೆಲ್ಲರ ಜೊತೆಯಲ್ಲಿ ಊಟ ಮಾಡಬೇಕು. ಅಲ್ಲದೆ ಖಂಡದ ಜೊತೆಯಲ್ಲಿ ಹೆಂಡ ಕೂಡಂತೆ ತಂಡವಾಗಿ ಎಲ್ಲರೂ ಬನ್ನಿ ಬನ್ನಿ ಬನ್ನಿ. ದೇವ, ಮಾರ್ಗದ ಮಧ್ಯದಲ್ಲಿಯೇ ಮದನನ ಮದುವೆಗೆ ಏನೆಲ್ಲ ವಿಘ್ನ ಒದಗಿದೆ. ಲಗ್ನವಾಗುವುದರೊಳಗೆ ಏನೆಲ್ಲ ಒದಗಿದೆಯೋ
ಐಶ್ವರ್ಯ ಹಾಗೂ ಅಧಿಕಾರವನ್ನು ಏಕಕಾಲದಲ್ಲಿ ಉಳಿಸಿಕೊಂಡು ಬಂದವನು ಯಾರು? ಈ ಕೌಂಡಲಿಕ. ಹಾಗಾಗಿ ಸಕಲ ಮುಕ್ತ ಕಟ್ಟದಿಂದ ಹೊರದು ಏನೆಂದು ಕೌಂಡಲಿಕನಂತವರು ಇನ್ನೊಬ್ಬರು ಇದ್ದಾರೆ ಎಂಬುದಾಗಿ ಆ ಮಟ್ಟಿಗೆ ನಾನು ಸಂತೋಷವಾಗಿದ್ದೇನೆ. ತುಂಬಿದ ಓದಗವಿದು ಸಕಲವನ್ನು ಸಕಲದಲ್ಲಿ ಸೇರಿಕೊಂಡಿದ್ದಾರೆ. ಎಲ್ಲ ದರ್ಶನ ಸಿದ್ಧರಾಗಿದ್ದೇವೆ. ಮಹಾರಾಜ ಜ್ಞಾನಿಗಳಾದ ಯತಿವರ್ಯರು ಆಗಮಿಸುತ್ತಾರಂತೆ. ಅವರ ಪುರುಷರಂತೆ ತೇಜಸ್ವಿಗಳಂತೆ ಅರಿಯುತ್ತೇನೆ. ನಮ್ಮ ದೇಶವೇ ಪಾವನವಾಯಿತು. ನಮ್ಮ ಅದನ್ನೇ ಜಗತ್ತನ್ನಾಗಿ ಸ್ವೀಕರಿಸಿದೆ. ಯಾವ ದೇಶಕ್ಕೆ ಹೋದರೂ ನಮ್ಮ ಋತುಮನೆ ತಿಳಿಸಿಕೊಳ್ಳಬೇಕು. ಅದಕ್ಕೆ ಒಂದೊಂದು ದೇಶದಲ್ಲಿ ಒಂದೊಂದು ವೇಷ ಮಾಡಿದೆ. ಕೊನೆಗೆ ಈ ಸ್ವಾಮಿ ವೇಷ ಮಾಡಿದೆ. ಇದರಿಂದ ನಮಗೆ ತುಂಬಾ ಲಾಭವಾಗಿದೆ. ಅದಕ್ಕೆ ಈ ವೇಷಕ್ಕೆ ಕೇಳಿಲ್ಲ. ಈ ದೇಶವನ್ನೇ ತಿಳ್ಕೊಂಡ್ರೆ ನನಗೆ ಇದನ್ನು ತುಂಬಾ ಲಾಭವಾಯ್ತಲ್ಲ. ಹಾಗೆ ಹೋಗಲೇ ಬಿಡು. ಎಲ್ಲ ದೇಶವನ್ನು ತಿರುಗಾಡಿ ಆಯಿತು, ಅಂಗಡಿ ಹೋಗಿ ಆಯಿತು. ನನ್ನ ಬಗ್ಗೆ ಏನು ನೋಡುತ್ತಾರೆ ಜನರು? ನನಗೆ ಸಾಗಿಲ್ಲ. ಸರಿ ಇಲ್ಲದ ಸರಿಯಾದವರಿಲ್ಲ. ನನಗೆ ಜೋಡಿಲ್ಲ. ನನಗೆ ಕೂಡಿ ಇಲ್ಲ ಅಂದ್ರೆ ಸ್ವಲ್ಪ ಸರಿಯಾಗಿ ಹೇಳು. ಅದೇ ಜೋಡಿ ಇಲ್ಲ. ಎಲ್ಲರೂ ಈ ರೀತಿ ಸುಮ್ಮನೆ ಒಬ್ಬರನ್ನು ಕೇಳಿ ನಾನು ನೇರವಾಗಿ ಎಲ್ಲಿಂದ ಒಬ್ಬ ಲಾಭಕ್ಕೆ ಪ್ರತಿ ಕಮಲಾವತಿಯ ಪುರದಲ್ಲಿ ಕಮಲಾವತಿಯ ಪುರದಲ್ಲಿ ನಡೆಯುವ ಸಮಾಧಿ ಮೇಲೆ ನಾಡಿಗೆ ನಡೆಯುವ ಆಕೆಯನ್ನು ಸಮಾಧಿ ಮೇಲೆ ನಾಡಿಗೆ ರಾಯರೇ, ಮಾವನಿಗೆ ಭಾರಿ ವಿಶೇಷ. ಆಳೆ ನಮ್ಮನ್ನು ಕಳಿಸಿದ್ದಾರೆ. ಆಳೆ ಗಿಡ ನೆಟ್ಟಿದ್ದಾರೆ. ನನ್ನ ಸ್ವರ್ಗದ ಲೋಕ ತುಂಬುವುದನೆ ಇಲ್ಲ ರಾಯರೇ,
ಬೇರೆ